ತ್ಯಾಜ್ಯ ನಿರ್ವಹಣೆ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದ ಹೋಟೆಲ್ ವಸತಿ ಬಡಾವಣೆ ಮನೆಗಳ ವಿರುದ್ಧ ಮನಪಾದಿಂದ ದಂಡಾಸ್ತ್ರ. 3 ದಿನಗಳಿಂದ ನಗರದ ಹಲವು ಹೋಟೆಲ್ಗಳ ಮೇಲೆ ದಾಳಿ. 40,000 ರೂಪಾಯಿಗೂ ಅಧಿಕ ಮೊತ್ತದ ದಂಡ ವಸೂಲಿ ಮಾಡಿದ ಮನಪ. ಸಾರ್ವಜನಿಕರೇ ಎಚ್ಚರ. ತ್ಯಾಜ್ಯ ವಿಂಗಡಣೆ ಮಾಡದಿದ್ರೆ ಬೀಳುತ್ತೆ ಭಾರೀ ದಂಡ. ತ್ಯಾಜ್ಯ ನಿರ್ವಹಣೆ ಸಮಸ್ಯೆ ವಿರುದ್ಧ ಸಮರ ಸಾರಿದ ಮನಪ. ತ್ಯಾಜ್ಯ ವಿಂಗಡಿಸದ ಹೋಟೆಲ್ಗಳಿಗೆ ಬಿತ್ತು ಭಾರೀ ದಂಡ. ಮಂಗಳೂರು ಮಹಾನಗರ ಪಾಲಿಕೆಗೆ ತಲೆನೋವಾಗಿದ್ದ ಸಮಸ್ಯೆ ಅಂದ್ರೆ ತ್ಯಾಜ್ಯ ನಿರ್ವಹಣೆ. ಇತ್ತೀಚಿನ ದಿನಗಳಲ್ಲಿ ಈ ತಲೆನೋವಿಗೆ ಮನಪ ವಿವಿಧ ಯೋಜನೆಗಳನ್ನ ಜಾರಿಗೆ ತಂದಿದ್ದು, ಹಸಿ ಕಸ, ಒಣ ಕಸ ಎಂದು ವಿಂಗಡಿಸಿ ತ್ಯಾಜ್ಯವನ್ನ ಒಯ್ಯುವ ವಾಹನಕ್ಕೆ ನೀಡುವಂತೆ ಸೂಚನೆಯನ್ನ ನೀಡಿತ್ತು. ಆದರೆ ಈ ಆದೇಶ ಕೇವಲ ಆದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಸದ್ಯ ಕಸ ನಿರ್ವಹಣೆಯಲ್ಲಿ ಎಡವುತ್ತಾ ಇರುವ ನಾಗರಿಕರು, ಸಂಸ್ಥೆಗಳ ವಿರುದ್ಧ ಇದೀಗ ಮನಪ ಆಯುಕ್ತರ ಆದೇಶದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಮರ ಸಾರಿದ್ದಾರೆ. ಕಳೆದ 3 ದಿನಗಳಿಂದ ನಗರದ ಹಲವು ಹೋಟೆಲ್ಗಳ ಮೇಲೆ ದಾಳಿಯನ್ನ ನಡೆಸಿ ತ್ಯಾಜ್ಯ ಸಂಸ್ಕರಣೆ ಬಗ್ಗೆ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ತಪಾಸಣೆ ವೇಳೆ ಕೆಲ ಹೋಟೆಲ್ಗಳಲ್ಲಿ ತ್ಯಾಜ್ಯ ಸರಿಯಾಗಿ ವಿಂಗಡಿಸದೆ ರಾಶಿ ಹಾಕಿದ್ದು, ಅಂತ ಹೋಟೆಲ್ಗಳ ವಿರುದ್ಧ ಕ್ರಮ ಜರುಗಿಸಿ ಒಟ್ಟಾರೆಯಾಗಿ 40,000ಕ್ಕೂ ಅಧಿಕ ಮೊತ್ತದ ದಂಡ ವಸೂಲಿ ಮಾಡಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಲ್ಲ, ಇದು ನಮ್ಮ ದಾಳಿಯನ್ನು ನಾವು ನಮ್ಮ ಮಾನ್ಯ ಆಯುಕ್ತರ ನಿರ್ದೇಶನದಂತೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಎಲ್ಲ 3 ಝೋನಲ್ಲಿ ಕೂಡ ಇದು ಮುಂದುವರಿತಾ ಇದೆ. ಸೊ ಕೆಲವರು ಜನಗಳು ನಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಸೊ ಅವರು ಕೂಡ, ಸಾರ್ವಜನಿಕರು ಕೂಡ, ನಮ್ಮ ಯಾರು ಉದ್ಯಮ ನಡೆಸ್ತಾ ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ನಮಗೆ ಕೈ ಜೋಡಿಸಿದರೆ ಒಂದು ನಮ್ಮ ಜನರ ಒಂದು ಹಿತದೃಷ್ಟಿಯಿಂದ ಒಳ್ಳೆಯದಂತೇಳಿ ನಾವು ಈಗ ಕೂಡ ಅವರಿಗೆ ಹೇಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇದು ನಿರಂತರ ಪ್ರಕ್ರಿಯೆ ನಮ್ಮದು. ಅದರ ಜೊತೆಯಲ್ಲಿ ಕೆಲವು ಸಿಂಗಲ್ ಯೂಸು ಏಕ ಬಳಕೆ ಪ್ಲಾಸ್ಟಿಕನ್ನು ಕೂಡ ನಾವು ಸೀಸ್ ಮಾಡಿ ಅವರಿಗೆ ಕೂಡ ನಾವು ದಂಡ ಹಾಕ್ತಾ ಇದ್ದೇವೆ. ಇನ್ನು ನಗರದಲ್ಲಿರುವ ಅಪಾರ್ಟ್ಮೆಂಟ್ ಹಾಗೆಯೇ ಮನೆಗಳು ತ್ಯಾಜ್ಯವನ್ನ ವಿಂಗಡಿಸದೆ ನೀಡ್ತಾ ಇರುವ ಬಗ್ಗೆ ಹಲವು ದೂರುಗಳು ಬಂದಿದೆ. ಮುಂದಿನ ದಿನಗಳಲ್ಲಿ ವಸತಿ ಸಮುಚ್ಚಯ, ವಸತಿ ಬಡಾವಣೆಗಳ ಮೇಲೆ ದಾಳಿ ನಡೆಸಿ ಸೂಕ್ತ ಕ್ರಮ ಜರುಗಿಸಲಾಗುತ್ತದೆ ಎನ್ನುತ್ತಾರೆ ಮನಪ ಹೆಲ್ತ್ ಇನ್ಸ್ಪೆಕ್ಟರ್ ದೀಪಿಕಾ. ಈಗ ಕಮರ್ಷಿಯಲ್ ಪ್ರೆಮಿಸಿಸ್ಗೆ ದಂಡ ಹಾಕ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ವಸತಿ ಸಮುಚ್ಚಯಗಳಿಗೆ, ಫ್ಲ್ಯಾಟ್ಸ್, ಅಪಾರ್ಟ್ಮೆಂಟ್ಸ್, ರೆಸಿಡೆನ್ಷಿಯಲ್ ಪ್ರೆಮಿಸಿಸ್ಗೆ ಸಹ ದಂಡ ವಿಧಿಸುವ ಪ್ರಕ್ರಿಯೆ ಮುಂದುವರಿಯುವುದು. ಅವರಿಗೆ ಅವರ ವೇಸ್ಟ್ ಎಷ್ಟಿದೆ ಅದರ ಮೇಲೆ ಡಿಪೆಂಡ್. ಅದನ್ನು ಪಾಲಿಕೆಗೆ ಒಂದು ಆ್ಯಪ್ ಇದು ಮಾಡಿದ್ದೀವಿ. ಅದರ ಮುಖಾಂತರ ಅವರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನಾವು ಕ್ರಮ ಕೈಗೊಳ್ತೇವೆ, ಕ್ಲಿಯರ್ ಮಾಡಿಸಲಿಕ್ಕೆ ಇಮಿಡಿಯೇಟ್ ಆಗಿ. ಹಾಗೂ ಕಂಟ್ರೋಲ್ ರೂಮಿಗೆ, ಆಫೀಸ್ ಕಂಟ್ರೋಲ್ ರೂಮಿಗೆ ಸಹ ಕಂಪ್ಲೇಂಟ್ ಮಾಡಬಹುದು ಅವರು. ಒಟ್ಟಿನಲ್ಲಿ ಹಸಿ ಕಸ ಹಾಗೂ ಒಣ ಕಸವನ್ನ ಸರಿಯಾಗಿ ವಿಂಗಡಿಸಿ ಕಸ ಸಂಗ್ರಹಿಸುವವರಿಗೆ ನೀಡಬೇಕಿದೆ. ನಗರವಾಸಿಗಳು ಈ ವಿಚಾರದಲ್ಲಿ ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿ ಪ್ರಜ್ಞಾವಂತಿಕೆ ತೋರ್ಪಡಿಸಬೇಕಾಗಿದೆ. ಅಹಮದ್ ಬಾಬಾ ಮಂಚೂರು, ದೈಜುವಲ್ 24/7.